ಕುಂಚಾರುಗಿರಿ ಶ್ರೀ ದುರ್ಗಾದೇವಿ ದೇವಸ್ಥಾನದ ಸಿಂಹ ಮಾಸದ ಸೋಣ ಶುಕ್ರವಾರದಂದು ಆಗಮಿಸುತ್ತಿದ್ದ ಭಕ್ತಾದಿಗಳಿಗೆ ಪಾನಕ ಒದಗಿಸುವ ಮೂಲಕ ಸೌಹಾರ್ದತೆ ಮೆರೆದಿದ್ದಾರೆ ಮೈಮುನಾ. ಕುಂಚಾರುಗಿರಿಯಲ್ಲಿ ನಡೆಯುವ ವಿಶೇಷ ದಿನ ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಶ್ರೀ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ಭಕ್ತರು ಸಾಂಪ್ರದಾಯಿಕವಾಗಿ ಮೆಟ್ಟಿಲುಗಳ ಮೂಲಕವೇ ಬೆಟ್ಟ ಹತ್ತಿ ದೇವರ ದರ್ಶನ ಪಡೆಯುತ್ತಿದ್ದಾರೆ. ಮುಸ್ಲಿಂ ಮಹಿಳೆ ಮೈಮುನಾ ಎಂಬುವರು ಅಂತಹ ಭಕ್ತಾದಿಗಳ ದನಿವಾರಿಸಿಕೊಳ್ಳಲು ಮತ್ತು ಬಿಸಿಲ ಬೇಗೆಗೆ ತಂಪಾಗಿಸಲು ಈ ಮಹಿಳೆ ಭಕ್ತಾದಿ ಕ್ಷೇತ್ರದಲ್ಲಿ ನಾನಿದ್ದೇನೆ. ತಾಯಿ ಕುಂಜಾರಮ್ಮನ ಪವಿತ್ರವಾದ ಸನ್ನಿಧಾನ. ಶ್ರಾವಣ ಮಾಸದ ಪವಿತ್ರ ಶುಕ್ರವಾರದಂದು ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ತಾಯಿಗೆ ಅಡ್ಡಬಿದ್ದು ತಮ್ಮ ಕಷ್ಟವನ್ನು ಹೇಳ್ಕೊಂಡು ಹೋಗ್ತಾರೆ. ತಾಯಿ ಖಂಡಿತವಾಗಿಯೂ ಅದಕ್ಕೆ ಸ್ಪಂದನೆ ಕೊಡ್ತಾಳೆ ಎನ್ನುವ ಒಂದು ಭರವಸೆ ಜನರಿಗೆ. ಅದರ ಜೊತೆಯಲ್ಲಿ ಇವತ್ತು ಇಲ್ಲಿ ಕೆಳಗೆ ಪಾನಕದ ಸೇವೆಯನ್ನು ಓರ್ವ ಭಕ್ತೆ ಇಟ್ಟಿದ್ದಾರೆ. ಸಂತೋಷ ಆಗ್ತದೆ ಅಂತ ಹೇಳುವಾಗ ಜಾತಿ ಮತ ಧರ್ಮ ಎನ್ನುವ ಭೇದ ಭಾವ ಇಲ್ಲದೆ ಇವತ್ತು ದೇವಿ ಚಾಮುಂಡಿಯ ಕ್ಷೇತ್ರವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಮೈಮುನಾ ಅಂತ ಓರ್ವ ಮುಸ್ಲಿಂ ಮಹಿಳೆ ಆ ಕ್ಷೇತ್ರದಲ್ಲಿ ಚಾಮುಂಡಿಯನ್ನು ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ಒಂದು ಸೇವೆ ಇವತ್ತು ಪಾನಕದ ರೂಪದಲ್ಲಿ ಕುಂಜಾರಿನಲ್ಲಿ ನಡೀತಾ ಇದೆ. ಸಹಸ್ರಾರು ಭಕ್ತರು ಬರುವಂತಹ ಕ್ಷೇತ್ರ. ಆ ಒಂದು ಕ್ಷೇತ್ರದ ಎಲ್ಲ ಭಕ್ತರಿಗೆ ಬರುವಂಥವರಿಗೆ ಬಸವಳಿದು ಬಂದವರಿಗೆ ಪಾನಕವನ್ನು ನೀಡುವಂತಹ ಒಂದು ಕಾರ್ಯ ಈಗ ನಡೀತಾ ಇದೆ. ನಾನು ಹೇಳೋದಿಷ್ಟೇ, ಅವರಿಗೂ ದೇವರು ಒಳ್ಳೆಯದು ಮಾಡಲಿ.